ಆಧುನಿಕತೆಗೆ ತಕ್ಕಂತೆ ಹೊಸ ವಿನ್ಯಾಸದೊಂದಿಗೆ ರೂಪುಗೊಂಡ ಡ್ರೆಸ್ ಮೆಟೀರಿಯಲ್ಸ್ಗಳ ಮಳಿಗೆ ಮೈ ಚಾಯ್ಸ್ ಇದೀಗ ಮತ್ತೊಂದು ಶಾಪ್ ಕಾಪುವಿನಲ್ಲಿ ಶುಭಾರಂಭಗೊಂಡಿದೆ. ಮಕ್ಕಳ ಮನಕೊಪ್ಪುವ ಡ್ರೆಸ್ ಮೆಟೀರಿಯಲ್ಸ್ಗಳು ಅತ್ಯುತ್ತಮ ವಿನ್ಯಾಸದೊಂದಿಗೆ ಇಲ್ಲಿ ಲಭ್ಯವಿದೆ. ಮೈ ಚಾಯ್ಸ್ ವಿವಿಧ ವಿನ್ಯಾಸದ ವಸ್ತ್ರಗಳು ಇಲ್ಲಿ ಲಭ್ಯವಿದೆ. ಮಕ್ಕಳಿಗೆ ಮನಕೊಪ್ಪುವ ಡ್ರೆಸ್ ಮೆಟೀರಿಯಲ್ಸ್ಗಳು ಮೈ ಚಾಯ್ಸ್ನಲ್ಲಿ ಸಿಗಲಿದೆ. ಈಗಾಗಲೇ ವಸ್ತ್ರಪ್ರಿಯರ ಮನಗೆದ್ದ ಮೈ ಚಾಯ್ಸ್ ಮಳಿಗೆ ಇದೀಗ ಕಾಪುವಿನಲ್ಲೂ ಆರಂಭಗೊಂಡಿದೆ. ಕಾಪುವಿನ ಸ್ಮಾಲ್ ವರ್ಲ್ಡ್ ಗ್ರೌಂಡ್ ಫ್ಲೋರ್ನಲ್ಲಿ ಆಶ್ 120 ವಸ್ತ್ರ ಮಳಿಗೆ ಶುಭಾರಂಭಗೊಂಡಿತು. ಇನ್ನು ಮುಂದೆ ಮಕ್ಕಳಿಗೆ ಬೇಕಾದ ಉಡುಪುಗಳು ಒಂದೇ ಮಳಿಗೆಯಲ್ಲಿ ಲಭಿಸಲಿದ್ದು, ವಿವಿಧ ವಿನ್ಯಾಸದ ಆಕರ್ಷಕ ಗುಣಮಟ್ಟದ ವಸ್ತ್ರಗಳು ಸಿಗಲಿದೆ. ಕಾಪುವಿನಲ್ಲಿ ಶುಭಾರಂಭಗೊಂಡ ಮೈ ಚಾಯ್ಸ್ ನೂತನ ಮಳಿಗೆಯನ್ನ ಆಮೀನಾ ಅವರು ಉದ್ಘಾಟಿಸಿದ್ರು. ಇದೇ ವೇಳೆ ಮಾತನಾಡಿದ ಗ್ರಾಹಕರು, ಮೈ ಚಾಯ್ಸ್ನಲ್ಲಿ ನಮ್ಮ ಮನಕೊಪ್ಪುವ ಡ್ರೆಸ್ ಮೆಟೀರಿಯಲ್ಸ್ಗಳು ಸಿಗಲಿದೆ. ಅತ್ಯಂತ ಕಡಿಮೆ ದರದಲ್ಲಿ ಉತ್ತಮ ಗುಣಮಟ್ಟದ ಉಡುಪುಗಳು ಇಲ್ಲಿ ದೊರೆಯುತ್ತದೆ ಎಂದು ಹೇಳಿದರು. ಮೈ ಚಾಯ್ಸ್ ಕಾಪು ಇದರ ಹೊಸ ಅಂಗಡಿ ಶುಭಾರಂಭಗೊಂಡಿದೆ ಇವತ್ತು. ಇವರ ಮಕ್ಕಳದ್ದು ಎಲ್ಲಿ ಒಂದು ಶಾಪು ಕಾಪಲ್ಲಿ ಶಾಪ್ ಪುನರಾರಂಭಗೊಂಡಿದೆ. ಮತ್ತು ನಿಮ್ಮ ಇಲ್ಲಿ ಇವರದ್ದು ತುಂಬ ಶಾಪ್ಗಳಿವೆ. ಸೂರತ್ಕಲ್ ನೋಡ್ಬೋದು, ಸೂರತ್ಕಲ್ಲು ನಾವು ಹೋಗಿದ್ದೇವೆ. ಒಳ್ಳೊಳ್ಳೆ ಈಗಲ್ಲ ತುಂಬ ವರ್ಷದಿಂದ ನಾವು ಹೋಗ್ತಾ ಇದ್ದೇವೆ ಇವರ ಶಾಪಿಗೆ. ಸೂರತ್ಕಲ್ಲಲ್ಲಿ ಜೆಂಟ್ಸ್ ಲೇಡೀಸ್ ಎಲ್ಲ ಐಟಮ್ಸ್ ಎಲ್ಲ ಇವರು ಒಳ್ಳೊಳ್ಳೆ ಐಟಮ್ಸ್ ಅವರು ಸೇಲ್ ಮಾಡ್ತಾ ಇದ್ದಾರೆ. ಅದೇ ಕೂಡ ಮಂಗಳೂರಲ್ಲಿ ಅದೇ ಕೂಡ ಕಾಪು ಇತ್ತೀಚೆಗೆ ಓಪನ್ ಆದಂಥ 2-3 ತಿಂಗಳ ಹಿಂದೆ ಕಾಪು ಅಲ್ಲಿ ಒಂದು ಜೆಂಟ್ಸ್ ಶಾಪ್ ಓಪನ್ ಆಯಿತು. ಒಳ್ಳೆಯ ಕಲೆಕ್ಷನ್ಸ್ ಇದೆ. ಬನ್ನಿ ನೀವು ಕೂಡ ಇವರ ಶಾಪ್ಗೆ ಪರ್ಚೇಸಿಗೆ ನೀವು ಕೂಡ ಬನ್ನಿ. ಮಕ್ಕಳದ್ದು ಇಲ್ಲಿ ಒಳ್ಳೊಳ್ಳೆ ಐಟಮ್ ಕೂಡ ಇದೆ. ಇದು ಮೈ ಚಾಯ್ಸ್ ಅಂಗಡಿ. ಇಲ್ಲಿ ಕಾಪುವಲ್ಲಿ ಇರೋದು ಬ್ರ್ಯಾಂಚ್. ಇವರದ್ದು ಬೇರೆ ಬೇರೆ ಬ್ರ್ಯಾಂಚ್ಗಳಿದ್ದಾವೆ. ಸೂರತ್ಕಲ್, ಕಾಟಿಪಳ್ಳ, ಸಮಥಿಂಗ್ ಬೇರೆ ಕಡೆ ಎಲ್ಲ ಇದ್ದಾವೆ. ನಾನು ಆಲ್ಮೋಸ್ಟ್ ಎಲ್ಲ ಕಡೆ ಹೋಗಿದ್ದೀನಿ. ತುಂಬ ಚೆನ್ನಾಗಿದೆ. ಇಲ್ಲಿಯದ್ದು ಬಟ್ಟೆ ಅಂದರೆ ಬ್ರ್ಯಾಂಡೆಡ್ ಆಗಿ ಮಕ್ಕಳದ್ದು, ಜೆಂಟ್ಸದ್ದು, ಕಿಡ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಮೈ ಚಾಯ್ಸ್ನ ಮಾಲಕರಾದ ನವಾಜ್, ಫಯಾಜ್, ಸಮೀರ್ ಉಪಸ್ಥಿತರಿದ್ದರು. ಮಕ್ಕಳ ಅಪೂರ್ವ ನವನವೀನ ಶೈಲಿಯ ಉಡುಪುಗಳ ಸಂಗ್ರಹ ಮೈ ಚಾಯ್ಸ್ನಲ್ಲಿದೆ. ಅತ್ಯುತ್ತಮ ದರ್ಜೆಯ ಹಾಗೂ ಉತ್ತಮ ಗುಣಮಟ್ಟದ ಸಿದ್ಧ ಉಡುಪುಗಳ ಸಂಗ್ರಹ ಹಾಗೂ ಗ್ರಾಹಕರಿಗೆ ಉತ್ತಮ ಸೇವೆ ನೀಡುವುದರೊಂದಿಗೆ ಮನೆ ಮಾತಾಗಿರುವ ಮೈ ಚಾಯ್ಸ್ ಮಕ್ಕಳ ಅಭಿರುಚಿಗೆ ತಕ್ಕಂತೆ ಹೊಸ ಮಾದರಿಯ ಉಡುಪುಗಳು ಲಭ್ಯವಿದೆ. ಈಗಾಗಲೇ ಮಂಗಳೂರು ಮತ್ತು ಸುರತ್ಕಲ್ನಲ್ಲಿ ವಸ್ತ್ರ ಮಳಿಗೆ ಕಾರ್ಯಾಚರಿಸುತ್ತಿದ್ದು, ಗ್ರಾಹಕರ ಅಚ್ಚುಮೆಚ್ಚಿನ ಮಳಿಗೆಗಳಲ್ಲಿ ಒಂದಾಗಿದೆ. ಇದೀಗ ಕಾಪುವಿನಲ್ಲೂ ಆರಂಭಗೊಂಡಿದೆ. ಮೈ ಚಾಯ್ಸ್ ವಸ್ತ್ರ ಮಳಿಗೆಯನ್ನ ಜಿಲ್ಲೆ ಮತ್ತು ಹೊರ ಜಿಲ್ಲೆಗಳಲ್ಲಿ ತೆರೆಯುವ ಮೂಲಕ ಗ್ರಾಹಕರಿಗೆ ಇನ್ನಷ್ಟು ಹತ್ತಿರವಾಗುತ್ತಿದ್ದಾರೆ. ಮೈ ಚಾಯ್ಸ್ ಕಿಡ್ಸ್ ವೇರ್ನಲ್ಲಿ ರಿಯಾಯಿತಿ ದರದಲ್ಲಿ ವಸ್ತ್ರಗಳು ಲಭ್ಯವಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಕಾಪು.